ಏಪ್ರಿಲ್ ಮೇ ತಿಂಗಳು ಬಂತೆಂದರೆ ಸಾಕು ಮಾವಿನ ಹಣ್ಣು ಹಲಸಿನ ಹಣ್ಣುಗಳ ಘಮಘಮ ಮೂಗಿಗೆ ಬಡಿಯುತ್ತದೆ. ಈ ಮಾವು ಹಲಸಿನ ಹಣ್ಣಿನ ಸೀಸನ್ನ ನಡುವೆ ಇನ್ನೊಂದು ಹಣ್ಣು ತನ್ನ ಬಣ್ಣ ಮತ್ತು ರುಚಿಯಿಂದ ಗಮನ ಸೆಳೆಯುತ್ತಿದೆ. ರಸ್ತೆಯ ಬದಿಗಳಲ್ಲಿ ಭಾರಿ ಗಾತ್ರದ ಮರದಲ್ಲಿ ಆಗುವ ಈ ಹಣ್ಣಿಗೆ ಭಾರಿ ಬೇಡಿಕೆ ಇದೆ. ಅಷ್ಟಕ್ಕೂ ಈ ಹಣ್ಣು ಯಾವುದು ಅಂತೀರಾ? ಇದರ ಪ್ರಯೋಜನವಾದರೂ ಏನು ಅಂತೀರಾ? ಈ ವರದಿ ನೋಡಿ. ಹೀಗೆ ರಸ್ತೆಯ ಬದಿಗಳಲ್ಲಿ ಜನರು ಹೆಕ್ಕಿ ತಿನ್ನುತ್ತಿರುವುದಾದರೂ ಏನು? ಅಯ್ಯೋ, ಆ ಬೃಹತ್ ಗಾತ್ರದ ಮರಕ್ಕೆ ಕಲ್ಲು ಎಸೆದು ರಸ್ತೆಗೆ ಬಿದ್ದಿರುವುದನ್ನು ಗಬಗಬನೆ ತಿನ್ನುತ್ತಿದ್ದಾರಲ್ಲ, ಏನದು ಅಂದ್ಕೊಂಡ್ರಾ? ಹೌದು, ಇದು ಸದ್ಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇರುವ ನೇರಳೆ ಹಣ್ಣು. ಈಗಿನ ಮಾವು ಹಲಸಿನ ಸೀಸನ್ಗಳ ನಡುವೆ ಸಿಗುವಂತಹ ಭಾರಿ ಬೇಡಿಕೆಯ ಹಣ್ಣು. ಅಷ್ಟಕ್ಕೂ ಈ ದೃಶ್ಯ ಕಂಡುಬಂದಿದ್ದು ಪುತ್ತೂರಿನ ಮೊಟ್ಟತಡ್ಕದ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಮೀಪ. ಇಲ್ಲಿ ಎನ್ಆರ್ಸಿಸಿ ಅವರು ಗೇರು ಬೀಜದ ನಡುವೆ ರಸ್ತೆಯ ಬದಿಗಳಲ್ಲಿ ನೇರಳೆ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ. ಹಿಂದೆ ಗಿಡವಾಗಿದ್ದದ್ದು ಈಗ ಮರವಾಗಿ ಬೆಳೆದು ಅದರಿಂದ ಹಣ್ಣಿನ ಆಸ್ವಾದ ಜನರಿಗೆ ಸಿಗುತ್ತಿದೆ. ಈ ರಸ್ತೆ ನೇರಳೆ ಹಣ್ಣಿನ ಸ್ಟ್ರೀಟ್ ಆಗಿ ಮಾರ್ಪಟ್ಟಿದೆ. ಜನರು ಅತ್ತಿಂದಿತ್ತ ಹೋಗುವಾಗ ಅಲ್ಲಿ ಒಮ್ಮೆ ನಿಂತು ಮರದಲ್ಲಿರುವ ನೇರಳೆ ಹಣ್ಣಿಗೆ ಕಲ್ಲೆಸೆದು ಕೆಳಗೆ ಬಿದ್ದಿದ್ದನ್ನು ಹೆಕ್ಕಿ ತಿಂದು ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಈ ನೇರಳೆ ಹಣ್ಣಿನ ಬಣ್ಣವೇ ತುಂಬಾ ಆಕರ್ಷಕ. ಇನ್ನು ಇದನ್ನು ತಿಂದರಂತೂ ಬಾಯಿಯೆಲ್ಲ ನೇರಳೆಯೇ ನೇರಳೆ. ಈ ಹಣ್ಣಿಗೂ ನಮ್ಮ ಬಾಲ್ಯಕ್ಕೂ ಅವಿನಾಭಾವ ಸಂಬಂಧವಿದೆ. ಸಣ್ಣವರಿರುವಾಗ ಈ ನೇರಳೆ ಹಣ್ಣಿನ ಬಗ್ಗೆ ಏನೋ ವಿಪರೀತ ಆಕರ್ಷಣೆ ಇರುತ್ತದೆ. ಆಗೆಲ್ಲ ಕಾಡು ಹಣ್ಣಾಗಿದ್ದ ನೇರಳೆ ಈಗ ಮಾರುಕಟ್ಟೆಯಲ್ಲಿ ಪ್ರಮುಖ ಹಣ್ಣಾಗಿ ಗಮನ ಸೆಳೆಯುತ್ತಿದೆ. ಅದರಲ್ಲೂ ಮಾನ್ಸೂನ್ ಸೀಸನ್ನಲ್ಲಿ ಈ ಹಣ್ಣು ಹೆಚ್ಚಾಗಿ ಕಾಣಸಿಗುತ್ತದೆ. ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಕಾರಣಕ್ಕೆ ಬಹುತೇಕ ಜನರು ಈ ಹಣ್ಣನ್ನು ತಿನ್ನಲು ಇಷ್ಟಪಡುತ್ತಾರೆ. ಮಾರುಕಟ್ಟೆಯಲ್ಲೂ ಈ ಹಣ್ಣಿನ ದರ ಕೆಜಿಗೆ 550 ರೂಪಾಯಿಗೂ ಹೆಚ್ಚು. ಈ ಹಣ್ಣನ್ನು ಹಾಗೆಯೇ ತಿಂದರೂ ಚಂದ. ನೇರಳೆ ಹಣ್ಣು ಕಬ್ಬಿಣ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿಯ ಆಗರವಾಗಿದೆ. ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಈ ಹಣ್ಣಿನ ಬಳಕೆ ಹೆಚ್ಚು. ಮಧುಮೇಹಿಗಳಿಗೆ ಈ ಹಣ್ಣಿನ ಸೇವನೆ ತುಂಬಾ ಒಳ್ಳೆಯದು. ಈ ಹಣ್ಣಿಗೆ ಉಪ್ಪು ಉದುರಿಸಿ ತಿಂದರೂ ತುಂಬಾ ಟೇಸ್ಟಿಯಾಗಿರುತ್ತದೆ. ಒಟ್ಟಿನಲ್ಲಿ ಮಾವು ಹಲಸಿನ ಸೀಸನ್ನ ನಡುವೆ ಜನರಿಗೆ ಇನ್ನಷ್ಟು ಹತ್ತಿರವಾದ ನೇರಳೆ ಹಣ್ಣಿನ ರುಚಿಯನ್ನು ಮರೆಯುವಂತಿಲ್ಲ. ಇದು ನಮ್ಮ ಎನ್ಆರ್ಸಿ ಸ್ಟ್ರೀಟ್ ಅಲ್ಲಿರುವ ನೇರಳೆ ಹಣ್ಣಿನ ಮರ. ಇಲ್ಲಿ ಸೀಸನ್ ಅಲ್ಲಿ ಒಳ್ಳೆ ನೇರಳೆ ಹಣ್ಣಾಗ್ತದೆ. ಭಾರಿ ಒಳ್ಳೆ ಪರಿಸರ. ಇದರಿಂದಾಗಿ ಈ ಪರಿಸರ ನಾವು ಎಷ್ಟು ಉಳಿಸ್ತೇವೆ ಅಷ್ಟು ನಮಗೆ. ಎಷ್ಟು ಮರಗಳಿದೆ? ತುಂಬಾ ಮರ ಇದೆ. ಹಿತವಾಗಿ ನಾವು ಆರೋಗ್ಯವಾಗಿ ಜೀವನ ಮಾಡ್ಲಿಕ್ಕೆ ಇಂಥ ಪರಿಸರ ಯಾವಾಗಲೂ ಇರಬೇಕು. ಮರ ಎಷ್ಟು ಇರ್ತದೆ ಆಗ ನಮಗೆ ಉಸಿರಾಡ್ಲಿಕ್ಕೆ ಆಮ್ಲಜನಕ ಅಂತ ಎಲ್ಲ ವ್ಯವಸ್ಥೆ ಕೂಡ ಆಗ್ತದೆ. ನೇರಳೆ ಹಣ್ಣಿಂದ ಯಾವ ರೀತಿ ಆರೋಗ್ಯಕ್ಕೆ? ನೇರಳೆ ಹಣ್ಣಿಂದ ನಿಮಗೆ ರಕ್ತ, ಶುಗರ್, ಬಿಪಿ, ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಬರ್ತದೆ. ಬೀಜ ಒಣಗಿಸಿ ಹುಡಿ ಮಾಡಿದ್ರೆ ಅದನ್ನು ಕಷಾಯ ಮಾಡಿ ಕುಡಿದ್ರೆ ನಿಮ್ಮ ಆರೋಗ್ಯ ಉತ್ತಮ ಆಗ್ತದೆ. ಅನೀಶ್, V4 ನ್ಯೂಸ್, ಪುತ್ತೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.